ತುಂಬ ಸುಲಭವಾಗಿ ಮತ್ತು ತುಂಬ ಕಮ್ಮಿ ಟೈಮಲ್ಲಿ ಚಪಾತಿಗೆ ಒಂದು ಒಳ್ಳೆ ಸೈಡ್ ಡಿಶ್ ಮಾಡ್ಕೋಬೇಕಾ, ಬೆಳಗ್ಗೆ ಅರ್ಜೆಂಟಲ್ಲಿರುವಾಗ ಸೂಪರ್ ಆಗಿರುವಂಥ ಒಂದು ಪಲ್ಯ ಮಾಡಬೇಕಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಬೆಳಿಗ್ಗೆ ನಾವು ಅರ್ಜೆಂಟಲ್ಲಿರುವಾಗ ಚಪಾತಿಗೆ ಒಂದು ಸುಲಭವಾಗಿ ತುಂಬ ಕ್ವಿಕ್ಕಾಗಿ ಪಲ್ಯ ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ಬರೀ 5 ನಿಮಿಷ ಸಾಕು, ಮತ್ತು ನೀವು ಸ್ಟವ್ ಹತ್ತಿರ ತುಂಬ ಗಂಟೆಗಟ್ಟಲೆ ನಿಲ್ಲುವಂಥ ಅವಶ್ಯಕತೆ ಕೂಡ ಇಲ್ಲ. ಕ್ವಿಕ್ಕಾಗಿ ಮಾಡಬಹುದು ಈ ಪಲ್ಯನ. ತುಂಬಾ ಸುಲಭವಾಗಿ ಕೆಲವು ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೂ ಚೆನ್ನಾಗಿರುತ್ತೆ, ರೋಟಿ ಅಥವಾ ದೋಸೆ ಯಾವುದಕ್ಕೆ ಬೇಕಾದರೂ ನೀವು ಇದನ್ನ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬೋದು. ವಿಡಿಯೋ ನೋಡಿ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಫಸ್ಟ್ ಟೈಮ್ ನೀವೇನಾದರೂ ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂತ ಕೂಡ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ಬೆಳಿಗ್ಗೆ ಅರ್ಜೆಂಟಲ್ಲಿರುವಾಗ ತುಂಬಾನೇ ಕ್ವಿಕ್ ಆಗಿ ಒಂದು ಆಲೂ ಪಲ್ಯನ ಅಥವಾ ಆಲೂ ಸಾಗನ್ನ ಚಪಾತಿಗೆ, ರೋಟಿ, ದೋಸೆ ಎಲ್ಲ ತಿನ್ನಲಿಕ್ಕೆ ಯಾವ ಥರ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಇದಕ್ಕೆ ನಾನೊಂದು 3 ಆಲೂಗಡ್ಡೆನ ಚೆನ್ನಾಗಿ ಅದನ್ನ ಫಸ್ಟ್ ವಾಶ್ ಮಾಡಿಬಿಟ್ಟು ಅದಾದ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. 3 ಆಲೂಗಡ್ಡೆಗೆ 2 ಟೊಮೆಟೊನ ಹಾಕೊತಾ ಇದ್ದೇನೆ. ಹಾಗೆಯೇ 1 ಈರುಳ್ಳಿ, ಇದನ್ನ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ರೆಡಿ ಇಟ್ಟಿದ್ದೇನೆ. ಇವಾಗ ಕ್ವಿಕ್ ಆಗಿ ಈ ಪಲ್ಯ ಅಥವಾ ಸಾಗನ್ನು ಮಾಡ್ಕೊಳ್ಳೋಣ. ಈ ಪಲ್ಯನ ಮಾಡೋದಕ್ಕೆ ನಾನು ಕುಕ್ಕರನ್ನೇ ಉಪಯೋಗ ಮಾಡ್ತೀನಿ. ಯಾಕಂತಂದರೆ ಕುಕ್ಕರಲ್ಲಿ ತುಂಬ ಬೇಗ ಆಗುತ್ತೆ. ಪಾತ್ರೆ ಇಲ್ಲದ್ರೆ ನಮಗೆ ಬೇಯೋಕ್ಕೆ ಜಾಸ್ತಿ ಟೈಮ್ ಬೇಕು. ಕುಕ್ಕರನ್ನು ಒಂದು ಸ್ವಲ್ಪ ಸ್ಟವ್ ಮೇಲಿಟ್ಟು ಬಿಸಿ ಮಾಡಿಕೊಂಡು 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊತಾ ಇದ್ದೇನೆ. 1 ಚಮಚದಷ್ಟು ನಾನು ತುಪ್ಪ ಕೂಡ ಹಾಕೊತಾ ಇದ್ದೇನೆ. ಅಂದರೆ ಆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ತುಪ್ಪ ಅಥವಾ ಎಣ್ಣೆ ಸ್ವಲ್ಪ ಕಾದ ನಂತರ ನೋಡಿ 1 ಸ್ಪೂನಷ್ಟು ಸಾಸಿವೆನ ಹಾಕೊತಾ ಇದ್ದೇನೆ. ಅರ್ಧ ಸ್ಪೂನಷ್ಟು ಜೀರಿಗೆನ ಒಗ್ಗರಣೆ ಮುಂಚೆನೆ ಹಾಕೊಳ್ಳೋಣ. 1 ಸ್ಪೂನಷ್ಟು ಕಡಲೆಬೇಳೆನ ಹಾಕೊತಾ ಇದ್ದೇನೆ. 1 ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕೊತಾ ಇದ್ದೇನೆ. ಫಸ್ಟ್ ಇದೆಲ್ಲದನ್ನ ಹಾಕೊಂಡು ಈ ಸಾಸಿವೆ ಹುರಿಯೋ ತನಕ, ಅಂದರೆ ಅದು ಪಟಪಟ ಅಂತ ಹೇಳೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸಾಸಿವೆ ಸಿಡಿಬೇಕು ನೋಡಿ. ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ, ಇಷ್ಟು ಸಾಕು. ಈಗ ಇದಕ್ಕೆ ಈರುಳ್ಳಿನ ಹಾಕೊತಾ ಇದ್ದೇನೆ. ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಹಾಗೇನೆ ಸ್ವಲ್ಪ ಕರಿಬೇವು ಕೂಡ ಹಾಕೊತಾ ಇದ್ದೇನೆ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಮೀಡಿಯಂ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೊಂದು ಅರ್ಧ ಚಮಚದಷ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೊತಾ ಇದ್ದೇನೆ. ನೀವು ಶುಂಠಿ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಬೇಕಾದರೂ ಹಾಕೋಬಹುದು, ತೊಂದರೆ ಇಲ್ಲ. ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ಫ್ಲೇವರ್ ಹೋಗೋ ತನಕ ಒಂದು ಸ್ವಲ್ಪ ಹೊತ್ತು ಇದನ್ನ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನ ಹಾಕೊತಾ ಇದ್ದೇನೆ. ಹಾಗೆಯೇ ಕಟ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆ ಕೂಡ ಹಾಕೊತಾ ಇದ್ದೇನೆ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆಲ್ಲ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಹಾಕೊತೀನಿ. ಹಾಗೆಯೇ ಮೊದಲಿಗೆ ಉಪ್ಪನ್ನು ಹಾಕೊತಾ ಇದ್ದೇನೆ. 1/4 ಚಮಚದಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ. ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಈಗ ಇದಕ್ಕೆ ಅರ್ಧ ಚಮಚದಷ್ಟು ಧನಿಯಾ ಪೌಡರ್, ಅಂದರೆ ಕೊತ್ತಂಬರಿ ಪುಡಿ, 1/4 ಚಮಚದಷ್ಟು ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ, ಅರ್ಧ ಚಮಚದಷ್ಟು ಖಾರ ಪೌಡರ್ ನಿಮಗೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೊಳ್ಳಿ. ಅರ್ಧ ಚಮಚದಷ್ಟು ನಾನು ಇದು ಚಿಕನ್ ಮಸಾಲ ಪೌಡರನ್ನು ಹಾಕೊತಾ ಇದ್ದೇನೆ. ಒಳ್ಳೆ ಫ್ಲೇವರ್ ಬರುತ್ತೆ. ಚಿಕನ್ ಮಸಾಲ ಇಲ್ಲದಿದ್ದರೆ ನೀವು ಏನು ಮಾಡ್ಬೋದು ಅಂತಂದರೆ ಸಾಂಬಾರು ಪುಡಿಯನ್ನು ಅರ್ಧ ಚಮಚದಷ್ಟು ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ಪೌಡರನ್ನು ಹಾಕೊಳ್ಳಿ. ಹಾಗೆಯೇ ಇದಕ್ಕೊಂದು ಸ್ವಲ್ಪ ಗರಂ ಮಸಾಲ ಪುಡಿಯನ್ನು ಕೂಡ ಹಾಕೊತಾ ಇದ್ದೇನೆ. ಗರಂ ಮಸಾಲ ಪುಡಿ, ಚಿಕನ್ ಮಸಾಲ ಪುಡಿ, ಸಾಂಬಾರು ಪುಡಿ ಯಾವುದೂ ಇಲ್ಲದಿದ್ದರೆ ಬಿರಿಯಾನಿ ಮಸಾಲ ಪೌಡರ್ ಇರುತ್ತಲ್ವ, ಅದು ಕೂಡ ಅರ್ಧ ಚಮಚದಷ್ಟು ಹಾಕ್ಕೊಂಡ್ರೆ ನಡೆಯುತ್ತದೆ. ಇಲ್ಲದಿದ್ದರೆ ಬರೀ ಸಾಂಬಾರು ಪೌಡರ್ ಒಂದು ಸ್ವಲ್ಪ, ಮತ್ತೊಂದು ಸ್ವಲ್ಪ ಗರಂ ಮಸಾಲ ಪುಡಿಯನ್ನು ಹಾಕೊಳ್ಳಿ. ಈಗ ನಾವು ಸ್ವಲ್ಪ ನೀರನ್ನು ಹಾಕಬೇಕು. 1/4 ಲೋಟದಷ್ಟು ನೀರನ್ನು ಹಾಕೊಂಡಿದ್ದೇನೆ. ನಿಮಗೆ ಗ್ರೇವಿ ತೆಳ್ಳಗೆ ಬೇಕು ಅಂತಂದ್ರೆ ನೀರು ಜಾಸ್ತಿ ಹಾಕೊಳ್ಳಿ, ಇಲ್ಲ ಸ್ವಲ್ಪ ತಿಕ್ಕಾಗಿರ್ಲಿ ಅಂತಂದ್ರೆ ನೀರು ಕಮ್ಮಿ ಹಾಕೊಳ್ಳಿ. ಟೋಟಲ್ ಆಗಿ ನೀರು ಹಾಕಲೇಬೇಕು ನಾವು ಸ್ವಲ್ಪ ಆದ್ರೂ, ಯಾಕಂತಂದ್ರೆ ಆಲೂಗಡ್ಡೆ ನಾವು ಕುಕ್ಕರಲ್ಲಿಟ್ಟು ಬೇಯಿಸಬೇಕು. ಅದಕ್ಕೋಸ್ಕರ ಇಷ್ಟು ಸಾಕು. ಒಂದ್ಸರಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಕುಕ್ಕರನ್ನು ಕ್ಲೋಸ್ ಮಾಡಿಬಿಟ್ಟು 2 ಅಥವಾ 3 ವಿಷಲ್ ಹಾಕೊಳ್ಳಿ. 3 ವಿಷಲ್ ಆಗಿದ್ರೆ ಪೊಟೆಟೊ ಸ್ವಲ್ಪ ಜಾಸ್ತಿ ಮೆತ್ತಗಾಗುತ್ತೆ, 2 ವಿಷಲ್ ಆಗಿದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ. ನೋಡಿಕೊಂಡು ಮಾಡ್ಕೊಳ್ಳಿ. ಹೈ ಫ್ಲೇಮ್ ಇಟ್ಕೋಬಹುದು. 3 ವಿಷಲ್ ಆಗಿದೆ. ಸ್ಟವ್ ಅನ್ನು ಬಂದ್ ಮಾಡಿಬಿಟ್ಟು ಇದನ್ನ, ಅಂದರೆ ಆ ಪ್ರೆಷರ್ ಕಂಪ್ಲೀಟ್ ಹೋಗ್ಲಿಕ್ಕೆ ಬಿಟ್ಬಿಡೋಣ.
ನೋಡಿ ರೆಡಿ ಆಗಿದೆ. ಇವಾಗ ನಾವು ಇದನ್ನೊಂಚೂರು ಸ್ಮ್ಯಾಶ್ ಮಾಡ್ಕೋಬೇಕು. ಒಂಚೂರು ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ ಹೀಗೆ. ನೋಡಿ ಚಪಾತಿ ತಿನ್ನೋದಕ್ಕೆ ರುಚಿ ಆಗಿರುವಂತಹ ಆಲೂ ಸಾಗು, ಸ್ಪೆಷಲ್ ಆಲೂ ಸಾಗು ಅಥವಾ ಆಲೂದು ಪಲ್ಯ ರೆಡಿ ಆಗಿದೆ. ಇದು ನೋಡಿದ್ರೇ ಖುಷಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಸಿಂಪಲ್ ಆಗಿರುವಂತಹ ತುಂಬ ಸುಲಭವಾಗಿ ಮಾಡಬಹುದಾದಂತಹ ಸ್ಪೆಷಲ್ ಆಲೂ ಸಾಗು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.